ಮಂಗಳೂರಿನಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಕೋಮು ಗಲಭೆಗಳಿಗೆ ಕಾರಣವಾಗ್ತಾ ಇದ್ದು ಇದೀಗ ಖಾಸಗಿ ಬಸ್ ಚಾಲಕನೊಬ್ಬ ಹಾರ್ನ್ ಹಾಕಿದ ಎನ್ನುವ ಕಾರಣಕ್ಕೆ ಹೊಡೆದಾಟದ ಹಂತಕ್ಕೆ ತಲುಪಿ ಕೊನೆಗೆ ಅದನ್ನ ಪೊಲೀಸ್ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಲಾಗಿದೆ. ಮಂಗಳೂರಿನಲ್ಲಿ ಹಲವು ಸಮಯಗಳಿಂದ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಶುರುವಾಗಿತ್ತು. ಈಗಲೂ ಮಂಗಳೂರು ವಿವಿಯಲ್ಲಿ ವಿವಾದ ಮುಂದುವರೆದಿದೆ. ಈ ನಡುವೆ ಮಳಲಿ ದರ್ಗಾ ವಿಚಾರದಲ್ಲೂ ವಿವಾದ ಎದ್ದಿತ್ತು. ಅದು ನ್ಯಾಯಾಲಯದಲ್ಲಿದೆ. ಹಿಂದೂ ಸಂಘಟನೆಗಳು ಮಸೀದಿಗಳಲ್ಲಿ ಅಳವಡಿಸಲಾಗುವ ಆಜಾನ್ ನಿಲ್ಲಿಸಬೇಕು, ಮೈಕ್ ಅಳವಡಿಸಲು ಅನುಮತಿ ನೀಡಬಾರದು ಎನ್ನುವ ಆಗ್ರಹದ ನಡುವೆ ಇದೀಗ ನಗರದ ಖಾಸಗಿ ಬಸ್ ಚಾಲಕನೊಬ್ಬ ಹಾರ್ನ್ ಹಾಕಿದ ಎನ್ನುವ ಕಾರಣಕ್ಕೆ ಮಾತಿನ ಚಕಮಕಿ ನಡೆದು ಹೊಡೆದಾಟದ ಹಂತಕ್ಕೆ ತಲುಪಿದ ಘಟನೆ ನಡೆದಿದೆ. ಮಂಗಳೂರಿನ ಕುಂಚತ್ತ ಬೈಲ್ನಲ್ಲಿ ನಿನ್ನೆ ಈ ಘಟನೆ ನಡೆದಿದ್ದು, ಖಾಸಗಿ ಬಸ್ ಚಾಲಕ ಬಸ್ ಅನ್ನ ಕೊಂಡು ಹೋಗ್ತಾ ಇದ್ದ ವೇಳೆ ಚಾಲಕ ಹಾರ್ನ್ ಹಾಕಿದ್ದು ಇದು ಮುಸ್ಲಿಮರನ್ನ ಕೆರಳಿಸಿದೆ ಎನ್ನಲಾಗ್ತಿದೆ. ಇದರಿಂದ ಅವರು ಬಸ್ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡು ಮಾತಿನ ಚಕಮಕಿ ನಡೆದಿದೆ. ಬಳಿಕ ಪೊಲೀಸರು ಆಗಮಿಸಿ ವಿವಾದವನ್ನ ಇತ್ಯರ್ಥಗೊಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ.